ಸರ್ಕಾರಿ ಬೋರ್ಡ್ ಶಾಲಾ ಮೈದಾನಕ್ಕೆ ನಿರ್ಮಿಸಲಾದ ಗೇಟ್ ಅಳವಡಿಕೆ ವಿಚಾರವಾಗಿ ಸ್ಥಳೀಯ ಪ್ರಾರ್ಥನಾ ಮಂದಿರವೊಂದರಿಂದ ಪ್ರತಿ ಶುಕ್ರವಾರ ಪ್ರಾರ್ಥನೆಯ ಸಂದರ್ಭ ಶಾಲಾ ಆಟದ ಮೈದಾನದಲ್ಲಿ ವಾಹನಗಳ ಪಾರ್ಕಿಂಗ್ ನಡೆಸಲು ಅವಕಾಶ ನೀಡುವಂತೆ ಅರ್ಜಿಯೊಂದು ಬಂದ ಹಿನ್ನೆಲೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿ ಕರೆದ ಸಭೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಹಾಜರಿದ್ದರು. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪ್ರಕಾಶ್ ಪಿಆರ್ ಮಾತನಾಡಿ, ಶಾಲಾ ಹೊತ್ತಲ್ಲೇ ಶಾಲಾ ಮೈದಾನಕ್ಕೆ ಯಾವುದೇ ವಾಹನಗಳ ಪ್ರವೇಶ ಸಹಿತ ಪಾರ್ಕಿಂಗ್ ಮಕ್ಕಳ ಹಿತದೃಷ್ಟಿಯಿಂದ ಸರಿಯಲ್ಲ. ಈ ಹಿಂದೆ ಮೈದಾನದಲ್ಲಿ ಮಕ್ಕಳು ಆಟವಾಡುವ ವೇಳೆ ವಾಹನವೊಂದು ಪ್ರವೇಶ ಮಾಡಿ ಅನಾಹುತ ಸ್ವಲ್ಪದರಲ್ಲೇ ತಪ್ಪಿದೆ. ಮಕ್ಕಳ ಪಾಠ ಪ್ರವಚನಗಳಿಗೂ ವಾಹನಗಳಿಂದ ಸಮಸ್ಯೆಯಾಗುತ್ತಿದೆ. ಮಕ್ಕಳ ಹಿತದೃಷ್ಟಿಯಿಂದ ಯಾವುದೇ ವಾಹನಗಳ ಪ್ರವೇಶವನ್ನ ನಿಷೇಧ ಮಾಡಬೇಕು. ಬಿಟ್ಟರೆ ನಮಗೆ ಯಾವುದೇ ಜಾತಿ ಧರ್ಮವೆಂಬ ಭೇದ ಭಾವಗಳಿಲ್ಲ ಎಂದಾಗ ಸಭೆಯಲ್ಲಿ ಬೆಂಬಲ ವ್ಯಕ್ತವಾಗದೆ ಈ ಬಗ್ಗೆ ಬಹಳಷ್ಟು ಹಳೆ ವಿದ್ಯಾರ್ಥಿಗಳು ಸಹಿತ ಮಕ್ಕಳ ಮಹಿಳಾ ಪೋಷಕರು ಮೈದಾನಕ್ಕೆ ವಾಹನಗಳು ಪ್ರವೇಶ ಮಾಡುವುದರಿಂದ ಆಗುವಂತಹ ಅನಾಹುತಗಳ ಬಗ್ಗೆ ವಿವರ ಮಾಡಿದ್ರು. ಕಮ್ಯುನಿಟಿ ಲೆವೆಲ್ ಗ್ರಜ್ಜಿ ಹೆಂಗ್ ಅಬ್ಜೆಕ್ಷನ್ ಮಲ್ದಿರು ಸುಖೇಶಿಗೆ ಗಾಡಿ ಉಲೈದಿವರ ದೀತಿನಿಗೆ ಗೆಪ್ಪರ ಬಂದಿರ ಆ ಉದ್ದೇಶದ ಮಿತ್ತು ಎಂಕುಲು ಪರ್ಪಸ್ಲಿ ಆದ ಆ ಗೇಟ್ ಮಲ್ದಿನ ಎಂಕುಲು ಮಲ್ದಿನ ಇಚ್ಚಿನ ಮಸ್ತ್ ಜನ ಬಂಡೇರು ಮಂಗಳವಾರ ಇಂಚೆ ಹಾಕೊಂಡು ಬೊಕ್ಕ ಒಂಜಿ ಟೀಮೇ ಬರ್ತದ ಮೂಲು ಬ್ಯಾಡ್ಮಿಂಟನ್ ಗುಬ್ಬುನೇಟ ಬರ್ತದೆ ಡ್ರಿಂಕ್ಸ್ ಮಲ್ಬೇಕು ಎಂಕುಲು ತೂತಿನಲ್ಲುಂಡು ಶಾಲಾ ಟೈಮ್ ಅವು ಯಾರು ಮೂಲ ಗೊಬ್ಬನ ಹಾಕು ಅದಾಗ ದಾದಾಪುಂಡು ಬಂದಾಗ ಎಂಕುಲೇನು ಬಂಡ್ರೆ ಬಂದಾಗ ಅವಕ್ಕ ಇತ ಬೇದ ಕಮ್ಯುನಿಟಿಯಿಂದ ಕಮ್ಯುನಿಟಿ ಲೆವೆಲ್ ಬರ್ತದೆ ಅಕುಲ್ ಬಂದು ಬೇರೆ ಸೀದಾ ನಿಕುಲು ಇಂಚ ಎಂಕಲೆಗೆ ಅಂಚ ಒಬ್ಬರ ಒರಿ ಹಿಡ್ದರಿ ಡೈರೆಕ್ಟ್ ಆದ ಮಾತಾಡೋಣ ವಿಷಯ ಒಂದು ಸೀದಾ ಗಾಡಿದ ಸಂಖ್ಯೆ ಹೆಚ್ಚಾಗ್ತದೆ ಅಪ್ಪು ಪಾರ್ಕ್ ಮಲ್ಕೊಂಡು ಓಲು ಬಂದ್ರೆ ಪ್ರಶ್ನೆ ಬರ್ಕೊಂಡು ಅಪ್ಪು ಓಲು ಮಾಡ್ತಾರೆ ಮಲ್ಪೇರು ಪಾರ್ಕ್ ರೋಡ್ ಮಲ್ಪೇರು ರೋಡ್ ಪಾರ್ಕ್ ಮಲ್ತಂದ ಸಮಸ್ಯೆ ಆಗಿದೆ ಒಂದು ಪ್ರಶ್ನೆ ರೋಡ್ ಎಲ್ಲ ಪಾರ್ಕ್ ಮಂತ್ರಿ ಪತ್ತಿತ್ತಿನ ನೂದಿತ್ತಿನ ಇರುವುದಾಂಡೆ ಜಾಗಿಚ್ಚು ಬಂದ ಕೂತಾವೆ ಹೋಗ್ಬೇರು ಮಲ್ಪೇರು ಆ ಪೊಟ್ಟುಡಾಪಿನ ಇಕ್ಕಟ್ಟು ಆ ಪೊಟ್ಟುಡಾಪಿನ ಸಮಸ್ಯೆಗೆ ಊರ್ದ ಒಂದು ನಾಗರಿಕ ಅದು ನಮ್ಮರ ಜವಾಬ್ದಾರಿ ನಾನು ಇಂಚ ಬಗೆಹರಿಸಾರ ಅಪ್ಪ ಬಂದ್ರೆ ನಮ್ಮ ಆಲೋಚನೆ ಮಾಡ್ಕೊಂಡು ಇಡೀ ಶಾಲಾದ ಮೈದಾನ ಉಂಟು ಈತು ವರ್ಷ ಪ್ರೇಯರ್ ಮೈದಾನದಲ್ಲಿ ಬರೀ ಅಶ್ವತ್ಥ ಕಟ್ಟೆ ಉಂಟು ಇನ್ನು ಎನ್ನ ಬರೀತ ಇಲ್ಲಪ್ಪ ಎಲ್ಲ ಏನಪ್ಪನ್ನಿ ಈತು ವರ್ಷದಿಂಚಿ ವ್ಯವಸ್ಥೆ ಸಮಸ್ಯೆ ಆಗಲ್ಲ ಆತನ ಬಂದಾಂಡ ಆಗಲಿಕ್ಕೆ ಎಚ್ಚರ ಕೊರಡು ಐತ ಜವಾಬ್ದಾರಿ ಹಕ್ಕು ವಹಿಸೋ ನೋಡು ಎಲ್ಲವರು ಇಂಚಿನ ಆಣು ಬಂದಾಂಡಲ್ಲ ಐತ ಜವಾಬ್ದಾರಿ ಹಕ್ಕು ವಹಿಸೋದು ಒಂದು ಪ್ರೇಯರ್ ಆಪಿನ ಸಂದರ್ಭ ಕೊಡು ಕೊರಂಡ ಎಡ್ಡ ಬಂದಿನ ಎನ್ನ ಅಭಿಪ್ರಾಯ ಒಂದು 45 ಮಿನಿಟ್ಸ್ ಎಲ್ಲ ಮೇಲೆ ಬರ್ಲಿಕ್ಕೇನೆ ವಿಷಯನೇ ಬರ್ಲಿಕ್ಕೇನೆ ಎಲ್ಲ ಅಶ್ವತ್ಥ ಘಟ್ಟದ ಪೂಜೆ ಪುರಸ್ಕಾರ ಹಾಕೊಂಡು ಅಪ್ಲಿಕೇಶನ್ ಕೊರಪ ಅದಕ್ಕೊಂದು ಮಲ್ಪ ಬಂದು ಬಟ್ ನಮ್ಮ ಇಲ್ಲಿ ಪಡಬಿದ್ರಿಡ್ ಅನ್ಯೋನ್ಯ ರೀತಿಡುಲ್ಲ ಬಂದು ನಮ್ಮ ಬೇತಕಲೆಗೆ ಮಾದರಿಯ ತೋಜೋಡು ಬಂದಾಂಡ ಒಮ್ಮೆ ಧರ್ಮದ ಕೊಡು ಒಟ್ಟಿಗೆ ನಮ್ಮ ನಾಸ್ತಿಗೆಲ್ಲ ಪೂಜೆಗೆಲ್ಲ ಬೋಲಿ ಅಶ್ವತ್ಥ ಘಟ್ಟದ ಪೂಜೆಲ್ಲ ಸಭೆಯ ನಿರ್ಧಾರಕ್ಕೆ ತಲೆಬಾಗಬೇಕಾಗಿದ್ದ ಸ್ಥಳೀಯ ಕೆಲ ಜನಪ್ರತಿನಿಧಿಗಳು ಮಕ್ಕಳ ಹಿತದೃಷ್ಟಿಯಿಂದ ಆದ ನಿರ್ಣಯದ ವಿರುದ್ಧ ಮಾತನಾಡಿ, ನಾವು ಮೈದಾನದಲ್ಲಿ ವಾಹನ ಪಾರ್ಕಿಂಗ್ಗೆ ಅನುವು ಮಾಡಿಕೊಡದಿದ್ದಲ್ಲಿ ಅವರು ರಸ್ತೆಯ ಅಂಚಿನಲ್ಲೇ ವಾಹನ ಪಾರ್ಕಿಂಗ್ ನಡೆಸುತ್ತಾರೆ. ಆವಾಗ ಸಾರ್ವಜನಿಕರಿಗೆ ಸಮಸ್ಯೆಯಾಗುತ್ತದೆ. ಮಕ್ಕಳಿಗೆ ಸಮಸ್ಯೆಯಾಗದ ರೀತಿಯಲ್ಲಿ ಮೈದಾನದಲ್ಲಿ ವಾಹನ ನಿಲುಗಡೆಗೆ ಅವಕಾಶ ನೀಡುವುದು ಸೂಕ್ತ ಎನ್ನುವ ಮೂಲಕ ಸಭೆಯಲ್ಲಿ ಗೊಂದಲ ಏರ್ಪಟ್ಟಿತ್ತು. ರಸ್ತೆಯಲ್ಲಿ ವಾಹನ ನಿಲುಗಡೆ ನಡೆಸಿ ಸಮಸ್ಯೆಯಾದರೆ ಅದಕ್ಕೆ ಶಾಲೆ ಹೊಣೆಯಲ್ಲ, ಅದನ್ನ ಸರಿಪಡಿಸಲು ಬೇಕಾದ ಇಲಾಖೆ ಇದೆ ಎನ್ನುವ ಮೂಲಕ ಸಭೆಯಲ್ಲಿ ಗೊಂದಲ ಏರ್ಪಟ್ಟಿದೆ. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸದಸ್ಯ ಶಶಿಕಾಂತ್ ಪಡುಬಿದ್ರೆ, ತಾಲೂಕು ಪಂಚಾಯತ್ ಸದಸ್ಯೆ ಗೀತಾ ಗುರುರಾಜ್, ಕಾಂಗ್ರೆಸ್ ಮುಖಂಡರಾದ ನವೀನ್ ಚಂದ್ರ ಶೆಟ್ಟಿ, ವೈ ಸುಕುಮಾರ್, ಶಾಲಾ ಮುಖ್ಯ ಶಿಕ್ಷಕಿ ಸರೋಜಿನಿ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು.